ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ and Shashi Plus Beauty Soap. Cooking is not only preparation of recipes but filling the love with the experience ಅಂತ ಹೇಳ್ತಾರೆ. ಅಡುಗೆ ಅಂತ ಹೇಳೋದು ಕೇವಲ ನಾವು ರೆಸಿಪೀಸ್ಗಳು ಅಥವಾ ಯಾವುದೇ ಒಂದು ರುಚಿಯನ್ನು ತಯಾರು ಮಾಡೋದೇ ಮಾತ್ರ ಅಲ್ಲದೆ ಅನುಭವದ ಜೊತೆಗೆ ಇಡೀ ಕುಟುಂಬಕ್ಕೂ ಪ್ರೀತಿ ಹಂಚುದು ಅಂತ ಹೇಳ್ತಾರೆ. ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಅನುಭವವುಳ್ಳಂತಹ ಯಾರಾದರೂ ಗೆಸ್ಟ್ನವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಹೊಸದಾದಂತಹ ರುಚಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಸೊ ಇವತ್ತು ನಮ್ಮ ಸವಿರುಚಿಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಯಾರು ಗೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಶ್ರೀಮತಿ ಧನ್ಯಲತಾ ಅವರು ಇದ್ದಾರೆ. ಸೊ ಪ್ರೊಫೆಷನಲಿ ಇವರು ಟೀಚರ್ ಕೂಡ ಹೌದು ಅಂಡ್ ಕುಕಿಂಗ್ ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ಬನ್ನಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೊ ನಮಸ್ತೆ ಮೇಡಮ್ ಗಿಂತ ನಮಸ್ತೆ ಟೀಚರ್ ಅಂತ ಹೇಳ್ಬೋದು ನನಗೆ ಯಾವಾಗ್ಲೂ. ಸೊ ಹಾಗಿರುವಾಗ ಕುಕಿಂಗ್ ಅಲ್ಲೂ ತುಂಬಾ ವಿಧವಾದಂತಹ ಅಡುಗೆಗಳನ್ನು ನೀವು ಇದಕ್ಕಿಂತ ಮೊದಲು ಹೇಳ್ಕೊಟ್ಟಿದ್ದೀರಾ ಅಂಡ್ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಒನ್ಸ್ ಅಗೇನ್ ನಿಮ್ಗೆ ವೆಲ್ಕಮ್. ಅಂಡ್ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಇವತ್ತೊಂದು ಸ್ವೀಟ್ ಅಪ್ಪ. ಓಕೆ, ಅಪ್ಪೆ ಅಂತ. ಇದು ಜಾಸ್ತಿಯಾಗಿ ಕೇರಳ ಸ್ಟೈಲ್ ಅಲ್ಲೆಲ್ಲ ಇರುತ್ತಲ್ವಾ? ಓಕೆ ಓಕೆ. ಸೊ ಕೇರಳದಲ್ಲಿ ನಮ್ಮ ಇಲ್ಲಿ ಸಹ ಮಾಡ್ತಾರೆ. ಕೇರಳದವರ ಸ್ಟೈಲ್ ಸ್ವಲ್ಪ ಬೇರೆ, ನಮ್ಮದು ಸ್ವಲ್ಪ ಬೇರೆನೆ ಸ್ಟೈಲ್ ಅಲ್ವಾ? ಸೊ ಆಕ್ಚುಲಿ ನಾನು ನಿನ್ನೆ ಇದ್ರದ್ದೊಂದು ನನ್ಗೊಂದು HD ಕ್ಲಾರಿಟಿಯಲ್ಲಿ ಫೋಟೋ ಸಿಕ್ಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ತೆಗೆದು ನಾನು ಸ್ಟೇಟಸ್ ಹಾಕಿದೆ, ಸೂನ್ ಟು ಈಟ್ ಅಂತ ಹೇಳಿ, ಬೇಗ ತಿನ್ಬೇಕಿದನ್ನೊಮ್ಮೆ ಅಂತ ಹೇಳಿ. ಸೊ ನನ್ಗೆ ಅನಿಸುತ್ತೆ ಹಾಗಾದ್ರೆ ನನ್ನ ಸ್ಟೇಟಸ್ ಎಲ್ಲೋ ಇಲ್ಲಿ ತನಕ ರೀಚ್ ಆಯ್ತು. ಸೊ ಇದು ಪ್ರಿಪೇರ್ ನೀವು ಮಾಡಿ ನಿನ್ನೆ ಬಂತು ಕನಸಿನಲ್ಲಿ ಅಂತ. ಓಕೆ, ಬಟ್ ಎನಿವೆ, ಸೊ ನನ್ಗೆ ಅನಿಸುತ್ತೆ ಹಾಗಾದ್ರೆ ಇದು ಫುಡ್ ಅಂತೂ ರೆಡಿ ಮಾಡುವಂತೂ ಟೈಮ್ ಬಂದಿದೆ, ತಿನ್ನುವ ಟೈಮ್ ಕೂಡ ಬಂದಿದೆ. ಸೊ ಎಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ರೆಡಿ ಇಟ್ಟಿದ್ದೀರಾ ನೀವು? ಇಂಗ್ರೀಡಿಯೆಂಟ್ಸ್ ಸ್ಟಾರ್ಟ್ ಮಾಡುವ ಮೇಡಮ್. ಏನು ಫಸ್ಟ್? ಒಂದು ಮಿಕ್ಸಿ ಜಾರ್ ಕೊಡಿ. ಓಕೆ. ಸೊ ಕೇರಳದವರ ಸ್ಟೈಲ್ ಬೇರೆನೇ ಇರುತ್ತೆ, ಇಲ್ಲಿ ಸ್ವಲ್ಪ ಬೇರೆನೇ ಇರುತ್ತೆ ಅಲ್ವಾ? ಓಕೆ. ಅವರು ಪಡ್ಡುವ ಏನ ಅದಕ್ಕೆ ಹೆಸರು ಹೇಳ್ತಾರೆ. ಓಕೆ ಓಕೆ. ಬೇರೆ ಬೇರೆ ಹೆಸರು ಉಂಟು. ನಾವು ಅಪ್ಪ ಹೇಳುದಲ್ಲ. ಕರೆಕ್ಟ್. ಹೆಚ್ಚಾಗಿ ಇದು ನಾನು 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು 4-5 ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿ ನೆನೆಸಿಟ್ಟದ್ದು. ಓಕೆ ಓಕೆ. ಸೊ ಇದು ಬೇಸಿಕಲಿ ಅಕ್ಕಿಯಿಂದಲೇ ಮಾಡೋದು ಹಾಗಾದ್ರೆ? ಅಲ್ಲ, ಇದನ್ನು ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ. ನೆಕ್ಸ್ಟ್ ನಾನು ಅದು ಐಟಮ್ ರವೆಯಲ್ಲಿ ಮಾಡಿದನ್ನು ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಬಿಡಿ, ನನ್ನ ಸ್ಟೇಟಸ್ ನಿಮ್ ಕನಸಲ್ಲಿ ಪಕ್ಕ ಬಂದಿದೆ. ಓಕೆ. ಇದು 1 ಕಪ್ ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟದ್ದು, ಅರ್ಧ ಕಪ್ ಯಾವುದು ಉದ್ದಿನ ಬೇಳೆ ನೆನೆಸಿಟ್ಟದ್ದು, 4-5 ಗಂಟೆಗಳ ಕಾಲ ನೆನೆಸಿಡ್ಬೇಕು. ಓಕೆ. ಸೊ ಇನ್ ಕೇಸ್ ಮುಂಚಿನ ದಿವಸ ಕೂಡ ಇಟ್ಬಹುದಾ? ಅಮ್ಮ ಮಾಡಿ ಇಡ್ಬೋದು. ಓಕೆ, ಫೈನ್. ಅಂದ್ರೆ 1 ಕಪ್ ಅಕ್ಕಿ ಆದ್ರೆ ಅರ್ಧ ಕಪ್ ಉದ್ದು ಬೇಕು, ಉದ್ದಿನ ಬೇಳೆ. ಓಕೆ, ಅದರ ಅರ್ಧದಷ್ಟು. ಸರಿ, ಅರ್ಧ ಬೇಕು. ಮತ್ತೆ ತೆಂಗಿನಕಾಯಿ. ಓಕೆ. ತೆಂಗಿನ ತುರಿ ಅರ್ಧ ಕಪ್. ಓಕೆ ಓಕೆ. ಮತ್ತೆ ಬೆಲ್ಲ ನಮ್ಮ ರುಚಿಗೆ ಬೇಕಿದಷ್ಟು. ಇದನ್ನು ಕಟ್ ಮಾಡಿ ಹಾಕುವ ಇದಕ್ಕೆ, ಇಲ್ಲದ್ರೆ ಸೌಂಡ್ ಬರ್ತದೆ. ಸ್ವಲ್ಪ ನೀರು ಕೊಡಿ. ಇದು ಅವಲಕ್ಕಿ. ಯಾಕೆ ಅವಲಕ್ಕಿಯನ್ನು ಹಾಕ್ತಾ ಇರೋದು? ಅದು ಸ್ಮೂತ್ ಬರ್ಬೇಕು ಹೇಳಿ ಅವಲಕ್ಕಿಯನ್ನು ಹಾಕುದು. ಇದಕ್ಕೇನು ಹಾಕ್ಲಿ? ದಪ್ಪ ಅವಲಕ್ಕಿ ಆದ್ರೆ ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟುಕೊಳ್ಬೇಕು. ಇದು ಅಗತ್ಯ ಇಲ್ಲ, ಈಗಲೇ ಹೀಗೆ ಮಾಡುದು. ಓಕೆ, ಡೈರೆಕ್ಟ್ ಹಾಕುದು. ಡೈರೆಕ್ಟ್ ಇದನ್ನ ನೀರು ಹಾಕ್ಲಿಕ್ಕಿಲ್ಲ. ಈಗ ಹಿಂಡಿ ತೆಗೆದು ನೀರು ಹಾಕ್ಲಿಕ್ಕಿಲ್ಲ, ಜಸ್ಟ್ ಅದನ್ನ ಇದನ್ನ ನೀರು ಹಾಕ್ಲಿಕ್ಕಿಲ್ಲ, ಮೆದು ಮಾಡಿ ಜಸ್ಟ್ ಅದಕ್ಕೆ ಹಾಕುದು. ಓಕೆ ಓಕೆ. ಸೊ ಇದು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಅಂತ ಹೇಳಿ. ಹೌದು, ಕರೆಕ್ಟ್.
ಮತ್ತೆ 2 ಏಲಕ್ಕಿ. ಏಲಕ್ಕಿ, ಓಕೆ. ನಾನು ಇಡೀ ಎಣ್ಣೆ ಹಾಕ್ತಾ ಇದ್ದೇನೆ. ಮತ್ತೆ ಉಪ್ಪು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು. ಓಕೆ. ಸೊ ಬೆಲ್ಲ ಅವರವರ ರುಚಿಗೆ ಸಿಹಿ ಎಷ್ಟು ಬೇಕು ಅಷ್ಟು ಮಾತ್ರ. ಓಕೆ. ಇದು ಸ್ವಲ್ಪ ಸ್ವೀಟ್ ಮಾಡಿದ್ರೆ ಸಹ ಒಳ್ಳೆ ಆಗ್ತದೆ. ಹಾ ಹಾ. ನೀರು ಹಾಕ್ಲಿಕ್ಕಿದೆಯಾ ಅದಕ್ಕೆ? ಉಂಟು. ಓಕೆ. ಹಾಕಿದಾ? ಸ್ವಲ್ಪ ನೀರು ಹಾಕೊಂಡು ಸಾಕು ಸಾಕು ನೋಡುವ, ಮತ್ತೆ ಬೇಕಿದ್ರೆ ಹಾಕೊಳ್ಳಿ. ಓಕೆ. ಸೊ ಇದನ್ನು ಫುಲ್ ರುಬ್ಕೊಳ್ಬೇಕಾದ್ರೆ. ಸೊ ಡನ್, ಇದಂತೂ ರೆಡಿ ಆಯ್ತು. ಓಕೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಓಕೆ. ಸೊ ಜಾಸ್ತಿ ತೆಳುವಾಗೂ ಅಲ್ಲ ದಪ್ಪವೂ ಅಲ್ಲ, ಹದ ಮಟ್ಟದಲ್ಲಿ. ಓಕೆ. ಸೊ ಇದನ್ನ ಇದಕ್ಕೆ ಹಾಕೊಳ್ಳೋಣ. ಓಕೆ. ಇದನ್ನೊಂದು 10 ನಿಮಿಷ ಹೀಗೆ ಇಟ್ಟುಕೊಳ್ಬೇಕು, ಮುಚ್ಚಿ ಇಟ್ಟುಕೊಳ್ಬೇಕು. ಓಕೆ ಓಕೆ. ಸೊ ಇದನ್ನ 10 ನಿಮಿಷ ಹಾಗೇನೆ ಬಿಡಬೇಕಾಗತ್ತಾ? ನಾವು ಇದು ಅದರದ್ದು ಕಾವಲಿಯನ್ನು ಅಪ್ಪ ಕಾವಲಿಯನ್ನು ಇಟ್ಕೊಳ್ಳೋಣ ಸಣ್ಣದ್ರಲ್ಲಿ ಇಡಿ. ಓಕೆ. ಸೊ ಇದ್ರ ಗ್ಯಾಸ್ ಹಚ್ತಾನೆ ನಾನು. ಸೊ ಅಪ್ಪದ್ದೇ ಕಾವಲಿ ಅಂತ ಬರುತ್ತೆ ಈ ರೀತಿ ಅಲ್ಲ? ಹೌದು. ಸೊ ಅದರದೇ ಸೈಜ್ ಇನ್ಸ್ಟೆಂಟ್ ಆಗಿ ಜಾಸ್ತಿ ಈ ಹೋಲ್ಸ್ ಗಳಲ್ಲೇ ಬರುತ್ತೆ. ಓಕೆ. ಇದಕ್ಕೆ ಎಣ್ಣೆ ಏನಾದರೂ ಹಾಕ್ಲಿಕ್ಕೆ ಉಂಟಾ? ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಳ್ಳಿಕ್ಕಿದೆ ಎಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋದ್ರೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಆಯಿಲ್ ನಿಮ್ಗೆ ಗೊತ್ತಿದೆ ಅಲ್ವಾ? ವಿಟಮಿನ್ ಎ ಡಿ ಇರುವಂತಹ ಒಂದು ಬೆಸ್ಟ್ ಆಯಿಲ್. ಆಯಿಲ್ ಅಲ್ಲಿ ವಿಟಮಿನ್ ಕಂಟೆಂಟ್ಸ್ ಕೂಡ ಇರುತ್ತೆ. ಓಕೆ. ಸೊ ಎಲ್ಲಾ ಆಯಿಲ್ಸ್ ಗಳೆಲ್ಲ ನಮ್ಗೆ ಹಾಗೆ ಸಿಗಲ್ಲ. ಸೊ ನಿಮ್ದು ಕ್ಲಾಸಸ್ ಗಳೆಲ್ಲ ಹೇಗೆ ನಡೀತಾ ಇದೆ ಈಗ? ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಅಂಡ್ ಆಫ್ಲೈನ್ ಕ್ಲಾಸಸ್. ಓಕೆ. ಆಕ್ಚುಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಿಂತ ಸಂತೆ ಆಫ್ಲೈನ್ ಕ್ಲಾಸಸ್ ಸ್ವಲ್ಪ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ ಒಮ್ಮೆ ಅವರಿಗೆ ಒಂದು ಸತಿ ನೋಡದಿದ್ರು ಸಹ ನೆಕ್ಸ್ಟ್ ಅದನ್ನು ರಿಪೀಟೆಡ್ಲಿ ಬೇಕಿದ್ರೆ ಒಮ್ಮೆ ಗೊತ್ತಾಗ್ಲಿಲ್ಲ ಅಂತ ಆಗುವಾಗ ಗೊತ್ತಾಗ್ಲಿಲ್ಲ ಅಂತ ಆದಾಗ ಇನ್ನೊಂದ್ಸತಿ ರಿಪೀಟ್ ಮಾಡಿಕೊಂಡು ಅದನ್ನು ನೋಡಿಕೊಳ್ಬಹುದು. ಈಗ ಮ್ಯಾಥ್ಸಿಗೆಲ್ಲ ಆದ್ರೆ ಅವರಿಗೆ ಸಪೋಸ್ ಒಂದು ಸಮ್ ಅವರಿಗೆ ಅರ್ಥ ಆಗ್ಲಿಲ್ಲ, ಹಾಗಾಗುವಾಗ ಪುನಃ ಅದನ್ನು ರಿಪೀಟ್ ಆಗಿ ನೋಡ್ಬೋದಲ್ಲ. ಬೇರೆ ಆನ್ಲೈನ್ ಕ್ಲಾಸ್ ಆಗುವಾಗ ಸ್ಟ್ರೇಟ್ ಈಗ ನಾವು ಟೀಚರ್ ಹೇಳುದನ್ನು ಕೇಳಿದ್ರೆ ಮಾತ್ರ, ಆಗ ನಾವು ಕಾನ್ಸಂಟ್ರೇಷನ್ ಕೊಡದಿದ್ರೆ. ಅದರಿಂದಾಗಿ ತುಂಬಾ ಪೇರೆಂಟ್ಸ್ಗಳು ಹೇಳ್ತಾರೆ ಆಫ್ಲೈನ್ ಕ್ಲಾಸಸ್ ಸ್ವಲ್ಪ ಬೆಟರ್ ಅಂತ. ಓಕೆ. ಇದು ಬಿಸಿ ಆಗಿದೆ, ಇದು 10 ನಿಮಿಷ ಆಯ್ತು. ಸೊ ಇದನ್ನು ಡೈರೆಕ್ಟ್ ಆಗಿ ಅದಕ್ಕೆ ಹಾಕಿಬಿಡು. ಓಕೆ ಓಕೆ. ಸೊ ಆಕ್ಚುಲಿ ತುಂಬಾ ಈಸಿ ಇದೆ ಇದು ಅಲ್ವಾ? ವೆರಿ ಈಸಿ, ಯಾರು ಮಾಡ್ಬೋದಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಎಲ್ಲ ಐಟಮ್ಸ್ ಗಳು ಕೂಡ ಅಷ್ಟೇನು ಸಿಗದ ರೇರ್ ಐಟಮ್ಸ್ ಅಲ್ಲ. ಇಲ್ಲವೇ ಇಲ್ಲ. ಬಟ್ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ ಅಲ್ವಾ? ಈಗ ತಿನ್ಲಿಕ್ಕೆ ಹೇಗೆ ಉಂಟಂತ ಹೇಳಿದ ಮೇಲೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅಪ್ಪ ನೀವು ಮಾಡಿದ ಅಡುಗೆ ಯಾವಾಗ್ಲೂ ರುಚಿ ರುಚಿಯಾಗಿರುತ್ತೆ ನಮ್ಗೆ. ಥ್ಯಾಂಕ್ ಯು. ಮುಚ್ಚುದಾ? ಓಕೆ. ಸೊ ಇದು ಸ್ವಲ್ಪ ಹೊತ್ತು ಬೇಯಲಿಕ್ಕೂ ಟೈಮ್ ತಗೊಳ್ಳುತ್ತೆ. ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಬೇಕು. ಯಾಕೆ ಹೇಳಿದ್ರೆ ಅದರ ನಡು ಇಲ್ಲದಿದ್ರೆ ಬೇಯುವುದಿಲ್ಲ, ಮಿಡಲ್ ಪಾರ್ಟ್ ಇರ್ತದಲ್ಲ ಅದು ಬೇಯುವುದಿಲ್ಲ. ಅದರಿಂದಾಗಿ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಇರಬೇಕು. ಈಗ ಮತ್ತೆ ಅದನ್ನು ಉಲ್ಟಾ ಮಾಡ್ಲಿಕ್ಕೆ. ಓಕೆ ಓಕೆ ಓಕೆ. ಸೊ ಇದು ಆಗ್ತಾ ಬಂದಿದೆ. ಇದನ್ನೀಗ ಉಲ್ಟಾ ಮಾಡ್ಲಿಕ್ಕೆ ಉಲ್ಟಾ ಮಾಡು. ಓಕೆ. ಒಳ್ಳೆ ಅರೋಮಾ ಕೊಡ್ತಾ ಇದೆ ಮಾತ್ರ. ಏನೋ ಒಂದು ಹೊಸದಾದಂತ ಅದರ ಫ್ರೇಗ್ರೆಂಟ್ ಅರೋಮಾ ಅದು. ಓಕೆ. ಬಹಳ ಚೆನ್ನಾಗಿದೆ. ಸೊ ಈವನ್ ಈ ಕಾವಲಿಯಲ್ಲಿ ಕೂಡ ಹಾಗೇನೆ ಸ್ವಲ್ಪ ಕ್ಯೂಟ್ ಆದಂತ ಲುಕ್ ಅಲ್ವಾ ಅದು ಕೂಡ? ಈ ಮಣ್ಣಲ್ಲಿ ಬರುತ್ತೆ, ಬೇರೆ ಬೇರೆ ಮಣ್ಣಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲ? ಈಗೆಲ್ಲ ಮಣ್ಣಿನ ಪಾತ್ರೆಗಳನ್ನು ಮೇಂಟೈನ್ ಮಾಡೋದು ಕಷ್ಟ ಹೇಳಿ ಮಾತ್ರ. ಮಾತ್ರ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಮಣ್ಣಿನ ಪಾತ್ರೆ ತೊಳೆಲಿಕ್ಕೆ ಹೋದ್ರೆ ಮತ್ತೆ ಅದು ತೊಳೆಯುವ ವಿಷಯ ಬಂದಾಗ ನಮ್ಗೊಂದು ನೆನಪಾಯ್ತು. ನಿಮ್ಗೆ ಗೊತ್ತಿದೆ ಶಶಿ ಸೋಪ್ ಅಂತ. ಸೊ ಶಶಿ ಎಷ್ಟೋ ವರ್ಷಗಳಿಂದ ಈ ಏನ್ ಹೇಳ್ತಾರೆ ಡಿಟರ್ಜೆಂಟ್ ಕೇಕ್ ರೂಪದಲ್ಲಿ ಅಥವಾ ಸೋಪ್ಗಳಲ್ಲಿ, ಡಿಟರ್ಜೆಂಟ್ ಪೌಡರ್ಸ್ಗಳಲ್ಲಿ ಎಲ್ರಿಗೂ ಕೂಡ ಹಿಡಿಸಿದಂತಹ ಒಂದು ಬ್ರ್ಯಾಂಡ್ ಅದು. ಅವ್ರದ್ದು ಹೊಸತಾದಂತಹ ಒಂದು ಪ್ರಾಡಕ್ಟ್ ಬಂದಿದೆ, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂತ ಹೇಳಿ. ಅದು ಕೂಡ 2 ಸ್ಪೆಷಲ್ ಆದಂತಹ ಫ್ಲೇವರ್ಡ್ ಅಲ್ಲಿ, ಚಂದನ ಮತ್ತು ಎಲೋವೆರಾದಲ್ಲಿ. ತುಂಬಾ ಚೆನ್ನಾಗಿದೆ ಅದು. ಕ್ಲೀನಿಂಗ್ ಪರ್ಪಸ್ಗೆಲ್ಲ ಅದೆಲ್ಲ ತುಂಬಾ ಈಸಿ ಬೀಳುತ್ತೆ.
ಇದು ಬ್ಯೂಟಿ ಸೋಪ್ ಹೇಳಿದ್ರೆ ಬ್ಯೂಟಿ ಸೋಪ್ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಕೊಳ್ಳೋದು ಪರ್ಸನಲಿ ಯೂಸ್ ಓಕೆ ಓಕೆ ಓಕೆ. ಇನ್ನು ಇದನ್ನು ಆಫ್ ಮಾಡಿಕೊಳ್ಳೋಣ. ಆಗಿದೆ ಹಾಗಾದ್ರೆ. ಸೊ ಚಟ್ಪಟ್ ಅಂತ ಫಾಸ್ಟ್ ರೆಡಿ ಆಯ್ತು. ಹೌದು. ಓಕೆ. ಸೊ ಓಕೆ. ಸೊ ಎಣ್ಣೆಯ ಕನ್ಸಿಸ್ಟೆನ್ಸಿ ನೋಡಿ ನೋಡಿ ಹೌದಪ್ಪ ನೋಡಿ ಹಾಗೆ ಏನು ಈಗ ನಾವು ಇನ್ನೊಂದು ಸೆಟ್ ಮಾಡುವಾಗ ಸಹ ಅದೇ ಎಣ್ಣೆಯನ್ನು ಯೂಸ್ ಮಾಡಬಹುದು. ಸೊ ಅದಕ್ಕೆ ಹೇಳೋದು ಬೆಸ್ಟ್ ಆಯಿಲ್ ಯಾವಾಗಲೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಬೇರೆ ಆಯಿಲ್ ನ ಒಂದು ಥಿಕ್ನೆಸ್ ಅಥವಾ ಕನ್ಸಿಸ್ಟೆನ್ಸಿ ನೋಡುವಾಗ ಗೊತ್ತಾಗುತ್ತೆ, ಬಟ್ ಇದರ ಒಂದು ಆಯಿಲ್ ಇದ್ದು ಕನ್ಸಿಸ್ಟೆನ್ಸಿಯೇ ಬೇರೆ. ನೋಡಿ ಏನು ಅದು ಅದನ್ನು ಎಳೆದುಕೊಳ್ಳೇ ಇಲ್ಲ ನೋಡಿ. ಕರೆಕ್ಟ್. ಓಕೆ ಇದು ರೆಡಿ ಆಯ್ತು. ಸರ್ವ್ ಮಾಡ್ಕೊಳ್ಳೋಣ ಅಲ್ಲ. ಸೊ ಏಲಕ್ಕಿಯ ಪರಿಮಳ ನಾನು ಬೇಯ್ತಾ ಬರುವಾಗಲೇ ಹೇಳಿದೆ ಎಲ್ಲದರ ಒಂದು ಒಂದು ಹೊಸತಾದಂತ ಫ್ಲೇವರ್ಡ್ ಅರೋಮಾ ಅದು. ಎಸ್. ಓಕೆ ಡನ್. ಸೊ ಬಿಸಿ ಬಿಸಿಯಾದ ರುಚಿಯಾದ ರುಚಿ ತಿಂದ ಮೇಲೆ ನೀವು ಹೇಳಬೇಕು. ಖಂಡಿತ ಖಂಡಿತ. ಅಪ್ಪ ರೆಡಿ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ ವೆರಿ ನೈಸ್. ನೋಡ್ಲಿಕ್ಕೇನೆ ಚೆನ್ನಾಗಿದೆ, ಅರೋಮಾ ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ. ಸೊ ನನ್ನ ಒಂದು ನಿನ್ನೆಯ ಸ್ಟೇಟಸ್ ಕನಸು ಇವತ್ತು ನನ್ಸ್ ಮಾಡಿಕೊಟ್ರು. ಬಟ್ ಅಪ್ಪ, ಸೊ ಇದನ್ನು ಕೇರಳದಲ್ಲೂ ಮಾಡ್ತಾರೆ, ಇಲ್ಲೂ ಕೂಡ ನಮ್ಮ ಒಂದು ಸ್ಟೈಲಲ್ಲಿ ಮಾಡ್ತಾರೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಸೊ ಯಾವ ರೀತಿ ಮಾಡ್ಕೊಳ್ಳೋ ವಿಧಾನ ಒಮ್ಮೆ ನೋಡ್ಕೊಂಡು ಬನ್ನಿ. ಅಪ್ಪ ತಯಾರಿಸೋ ವಿಧಾನ: ಮೊದಲು ನೆನೆಸಿದ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕಪ್ ನೆನೆಸಿದ ಉದ್ದಿನ ಬೇಳೆ, ತೆಂಗಿನ ತುರಿ ಅರ್ಧ ಕಪ್ನಷ್ಟು, 2 ರಿಂದ 3 ಚಮಚ ನೆನೆಸಿದ ಅವಲಕ್ಕಿ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. 10 ರಿಂದ 15 ನಿಮಿಷ ನೆನೆಯಲು ಇಡಿ. ಆನಂತರ ಅಪ್ಪದ ಕಾವಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ರುಚಿಕರ ಅಪ್ಪ ರೆಡಿ. ಓಕೆ. ಸೊ ಇದರ ಟೇಸ್ಟ್ ನಾನು ಆಮೇಲೆ ನೋಡ್ತೇನೆ, ಯಾಕಂತ ಹೇಳಿದ್ರೆ ಇನ್ನೊಂದು ಸ್ಪೆಷಲ್ ಇದೇ ರೀತಿಯಾಗಿರುವಂತಹ ಇನ್ನೊಂದು ರೆಸಿಪಿ ಹೇಳಿದ್ದಾರೆ. ಯಾವ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು ನಾವು ಕೂಡ ಕಾಯೋಣ ಅಲ್ವಾ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ನಿಮ್ಗೆ ಗೊತ್ತಿದೆ, ಕುಚ್ಚಲಕ್ಕಿ ಅಂತ ಹೇಳಿದ ತಕ್ಷಣ ಮನೆಯಲ್ಲಿ ಎಲ್ರಿಗೂ ಹಿಡಿಸಬೇಕು. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಏನಿದೆ, ಈವನ್ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೂ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಹೊಸ ರೆಸಿಪಿಗಳಲ್ಲಿ ಅಕ್ಕಿಯ ಯೂಸ್ ಮಾಡುವಾಗ ಒನ್ ಆಫ್ ದ ಬೆಸ್ಟ್ ಕುಚ್ಚಲಕ್ಕಿ ಆಗಿರುತ್ತೆ. ಅಂಡ್ ಅದ್ರ ಜೊತೆಗೆ ನಮ್ಮ ಉಳಿದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲೆ ಅಂತ ಹೇಳಿದ ತಕ್ಷಣ ಗೊತ್ತಿದೆ, ಯಾವಾಗಲೂ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್. ಸೊ ದಟ್ ವಾಟ್ 40 ಇಯರ್ಸ್ ಇಂದ 40 ವರ್ಷಗಳಿಂದ ಎಲ್ರಿಗೂ ಹಿಡಿಸಿದಂತಹ ಒಂದು ಮಸಾಲೆ. ಸೊ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಕಲರ್ ಇಲ್ಲ, ಸೊ ಯಾವುದೇ ರೀತಿಯ ಕೆಮಿಕಲ್ ಆಡೆಡ್ ಇಲ್ಲದಿರುವಂತಹ ಒಂದು ಪ್ಯೂರ್ ಮಸಾಲ, ದಟ್ ಈಸ್ ಅರುಣಾ ಮಸಾಲ. ಅಂಡ್ ಚಿಕ್ಕೀಸ್ಗಳಲ್ಲಿ ನಾನು ಆಗ್ಲೇ ಹೇಳಿದೆ, ಹೊಸದಾದಂತಹ ಟ್ರೆಂಡ್ ತಂದಂತಹ ಚಿಕ್ಕಿ ಅಂತ ಹೇಳಿದ್ರೆ ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂಡ್ ಮಲೈಕಾ ಹೋಮ್ ಅಪ್ಲಯನ್ಸಸ್. ಸೊ ಒಂದು ರೆಸಿಪಿ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಸಿಮಿಲರ್ ಆಗಿರುವಂತಹ ಒಂದು ರೆಸಿಪಿ, ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಚೇಂಜಸ್, ಹೊಸದಾದಂತಹ ರೆಸಿಪಿ, ಬನ್ನಿ ಕೇಳೋಣ. ಓಕೆ ಮೇಡಮ್, ಸೊ ಹಾಗಾದ್ರೆ ಹೇಳಿದ್ರಿ ಇದೇ ರೀತಿಯ ಅಪ್ಪದಲ್ಲಿ ಇನ್ನೊಂದು ಸ್ಟೈಲ್ ಅಂತ ಹೇಳಿದ್ರಿ. ಸೊ ರವಾದಿಂದ ಮಾಡುವಂಥದ್ದು. ಸಪೋಸ್ ಕೆಲವರಿಗೆಲ್ಲ ವ್ರತ ಎಲ್ಲ ಇರುವಾಗ ಅವರು ಅಕ್ಕಿ ಯೂಸ್ ಮಾಡುದಿಲ್ಲ, ಆಗ ಈ ರವಾದಲ್ಲಿ ಅದು ಮೊಸರು ಹಾಕಿ ಈ ಟೈಪಿನ ಅಪ್ಪ ಮಾಡಿದ್ರೆ ಬಟ್ ಟೇಸ್ಟ್ ಅಲ್ಲಿ ಡಿಫರ್ ಇರುತ್ತೆ ಅಲ್ವಾ? ಟೇಸ್ಟ್ ಡಿಫರ್ ಇರ್ತದೆ, ಯಾಕೆ ಹೇಳಿದ್ರೆ ಅಕ್ಕಿಯೇ ಬೇರೆ, ರವವೇ ಬೇರೆ. ರವಾ ಗೋಧಿದೊಂದು ಫೈನ್. ಕರೆಕ್ಟ್. ಹೌದು. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ ಫಸ್ಟ್ ಈಗ ಒಂದು ಬಾಣಲ್ಲಿ ಕೊಡಿ. ಸೊ ಇದು ಹಾಗಾದ್ರೆ ಇದರ ಟೇಸ್ಟ್ ಹಾಗಾದ್ರೆ ಸಿಹಿ ಬರಲ್ಲ? ಇಲ್ಲ, ಇದು ಸ್ವಲ್ಪ ಖಾರ ಟೈಪ್ ನಲ್ಲಿ, ಅದು ಓಕೆ, ಸ್ವೀಟ್. ಎಸ್. ಓಕೆ. ಇದಕ್ಕೆ ಸ್ವಲ್ಪ ನಿಮ್ಮ ಎಣ್ಣೆ ಹಾಕುದಲ್ವಾ? ಪ್ರೀಮಿಯಂ ಎಣ್ಣೆ. ಓಕೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು. ಓಕೆ, ಸಾಕು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇದು ಬಿಸಿ ಆದಾಗ ಇದೊಂದು ಒಗ್ಗರಣೆ ಟೈಪ್ ಕೊಟ್ಟು ಮತ್ತೆ ಮಾಡೋದು. ಓಕೆ ಓಕೆ ಓಕೆ. ಈಗ ಎಣ್ಣೆ ಬಿಸಿ ಆದ ಕೂಡಲೇ ನಾವೇನ್ ಮಾಡಬೇಕು? ಸಾಸಿವೆ ಹಾಕ್ತಾ ಇದ್ದೇನೆ. ಓಕೆ.
ಈಗ ಇದು ಉದ್ದಿನ ಬೇಳೆ ಹಾ ಮತ್ತೆ ಕಡಲೆಬೇಳೆ. ಕಡಲೆಬೇಳೆ, ಓಕೆ. ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಒಂದೊಂದು ಒಂದೂವರೆ ಚಮಚಗಳಷ್ಟು. ಹಾ, ಓಕೆ. ಮತ್ತೆ ಕರಿಬೇವಿನ ಸೊಪ್ಪು, ಓಕೆ. ಮೆಣಸು ನಿಮ್ಮ ಇಷ್ಟದ್ದು, ಓಕೆ. ಕಾಯಿ ಮೆಣಸು. ಸೊ ಅದರಲ್ಲಿ ಮಾಡುವಾಗ ಹಾಕ್ಬೇಕಂತ ಇಲ್ಲ, ನಾವು ದೊಡ್ಡವರಿಗೆ ಆಗುವಾಗ ಒಂದು 2 ಮೆಣಸು ಹಾಕಿದ್ರು ತೊಂದರೆ ಇಲ್ಲ, ಖಾರ ಬರ್ತದೆ. ಖಾರ ಬರ್ಲಿಕ್ಕೆ, ಓಕೆ. ಸೊ ಅದರಲ್ಲಿ ಹೇಗೆ ನಾವು ಬೆಲ್ಲವನ್ನು ಆಪ್ಷನಲ್ ಎಷ್ಟು ಬೇಕು ಅಷ್ಟು ತರ ಇಟ್ಕೊಂಡದ್ದು ಅದೇ ರೀತಿ ಖಾರದಲ್ಲಿ, ಓಕೆ. ಹೀಗೆ ಕೊತ್ತಂಬರಿ ಸೊಪ್ಪು, ಓಕೆ. ಸೊ ಇದೇ ಟೈಮಲ್ಲಿ ಇದು ನೀವು ಹೇಳುದು ಕ್ಯಾಪ್ಸಿಕಮ್, ಕ್ಯಾರೆಟ್ ಅದೆಲ್ಲ ಹಾಕ್ಬೋದು. ಹೌದು. ಇದು ಆದ ಕೂಡಲೇ ಈಗ ನಾನು ಸೊ ಇನ್ನೇನಾದ್ರೂ ಹಬ್ಬದ ಸೀಸನ್ ಎಲ್ಲ ಸ್ಟಾರ್ಟ್ ಆಗುವಾಗ ಇಂಥದ್ದೆಲ್ಲ ಒಂದೊಂದು ಐಟಮ್ ಸ್ವೀಟಿನೊಟ್ಟಿಗೆ ಸ್ವಲ್ಪ ಖಾರ ಬೇಕಿದ್ರೆ, ಖಾರ ಬೇಕಾದ್ರೆ, ಕರೆಕ್ಟ್ ಕರೆಕ್ಟ್. ಈಗ ಈ ರವವನ್ನು ಹಾಕ್ತಾ ಇದ್ದೇನೆ. ಓಕೆ. ಮಾತ್ರ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಹಾ, ಓಕೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೇನೆ. ಆಫ್ ಮಾಡ್ಲಿಕ್ಕೆ ಆಗುವಾಗ ಸ್ವಲ್ಪ ಮಧ್ಯಮ ಉರಿ ಮಾಡಿ ಸ್ವಲ್ಪ ಬಿಸಿ ಮಾಡಿ. ಓಕೆ, ಓಕೆ. ಸೊ ಇದಿಷ್ಟನ್ನೇ ಹಾಗಾದ್ರೆ ಹುರ್ಕೊಳ್ಳಿಕ್ಕೆ ಇನ್ನೇನು ಹುರಿದುಕೊಳ್ಳಿಕ್ಕೆ ಏನೇನು ಇಲ್ಲ. ಆಫ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಆಗಬೇಕು. ಆಮೇಲೆ ಅದಕ್ಕೆ ಈಗ ಮೊಸರು ಸೇರಿಸ್ಲಿಕ್ಕೆ ಉಂಟು, ಮತ್ತೆ ಸ್ವಲ್ಪ ನೀರು ಸೇರಿಸ್ಲಿಕ್ಕೆ. ಈಗ ನಾವು ಒಂದು ಪಾತ್ರೆಗೆ ಹಾಕೊಂಡಿಡುವ, ಆಗ ತಣ್ಣಗೆ ಆಗ್ತದೆಲ್ಲ. ಸೊ ಅದಕ್ಕೆ ಶಿಫ್ಟ್ ಮಾಡುವಲ್ವಾ, ನಾನು ಹಿಡಿತೇನೆ ಹೀಗೆ ಹಾಕಿ. ಸ್ವಲ್ಪ ಹೊತ್ತು ಹಾಗಾದ್ರೆ ತಣ್ಣಗಾಗಬೇಕು. ಓಕೆ. ಬಿಸಿಗೆನೆ ಮೊಸರು ಹಾಕುವಾಗಿಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಓಕೆ. ಈಗ ಇದು ತಣ್ಣಗಾಗಿದೆ. ಓಕೆ. ಈಗ ಒಂದು 3/4 ಕಪ್ಪಿನಷ್ಟು ಮೊಸರು ಹಾಕೊಳ್ಬೇಕು. ಮೊಸರು ಹಾಕ್ಲಿಕ್ಕೆ ನಾವು ನೋಡಿಕೊಂಡು ಹಾಕಿದ್ರೆ ಆಯ್ತು. ಓಕೆ. 1 ಕಪ್ಪು ರವಾಕ್ಕೆ 3/4 ಕಪ್ಪಿನಷ್ಟು ಓಕೆ ಮೊಸರು ಹಾಕ್ಲಿಕ್ಕೆ. ಓಕೆ. ಸ್ವಲ್ಪ ನೀರು ಕೊಡಿ. ಇದು ನೀರು ಹಾಕುದಾ? ಸೊ ಮೊಸರು ಇನ್ ಕೇಸ್ ಜಾಸ್ತಿ ಅದರಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡು. ಸ್ವಲ್ಪ ಹಾಕಿ ನೋಡಿಕೊಂಡು ಹಾಕೊಳ್ಳಿ. ಓಕೆ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಬೋದು. ಬೇಗ ಬೇಗ ಇದು ಮಾಡಿಟ್ಟು ಒಂದೀಗ ಇದನ್ನು ಒಂದು 10 ನಿಮಿಷ ಇಟ್ಕೊಳ್ಬೇಕು. ಹಾಗೆ ಅಂದ್ರೆ ರವಾ ಅಲ್ಲ, ರವಾ ಸ್ವಲ್ಪ ಹೊತ್ತಲ್ಲಿ ಉಬ್ಬಿ ಬರ್ತದೆ. ಸ್ವಲ್ಪ ಇದನ್ನು 10 ನಿಮಿಷ ರೆಸ್ಟಿಂಗ್ ಮಾಡಿದ ಮೇಲೆ ಮತ್ತೆ ನಾವು ಇದು ಬಿಸಿ ಮಾಡ್ಲಿಕ್ಕೆ ಕಾವಲಿ ಇಟ್ಟಾಗ ಸ್ವಲ್ಪ ಅದಕ್ಕೆ ಅಡಿಗೆ ಸೋಡಾವನ್ನು ಒಂದು ಪಿಂಚಿನಷ್ಟು ಅಡಿಗೆ ಸೋಡಾ ಹಾಕ್ಬೇಕು. ಓಕೆ. ಯಾಕೋಸ್ಕರ ಅದು ಹಾಕುದು ಅದನ್ನು? ಅದು ಸ್ವಲ್ಪ ಉಬ್ಬಿ ಬರ್ಲಿಕ್ಕೆ ಮತ್ತೆ ಸ್ವಲ್ಪ ಸಾಫ್ಟ್ನೆಸ್ ಕೊಡ್ತದೆ. ಓಕೆ, ಓಕೆ. ಅಂದ್ರೆ ಇದರಲ್ಲಿ ನಾವು ಅವಲಕ್ಕೆಲ್ಲ ಯೂಸ್ ಮಾಡಿರಲ್ಲ ಅಲ್ವಾ? ಕರೆಕ್ಟ್. ಇದು ಈಗ ರೆಡಿ ಆಯ್ತು. ಓಕೆ. ಇದು ಹೆಚ್ಚಾಗಿ ಹುಳಿ ಮೊಸರಿನಿಂದಲೇ ಮಾಡಬೇಕು. ಓಕೆ. ಜಸ್ಟ್ ಈಗ ಆಗಾಗ ಪ್ರಿಪೇರ್ ಮಾಡಿದ ಮೊಸರಿನಿಂದ ಮಾಡಬಾರ್ದು. ಈಗ ಇವತ್ತು ಮಾಡಿ ನಾಳೆ ಮೊಸರು ಉಳಿದಿದ್ರೆ ಅದು ಮಾಡಿದ್ರೆ ತುಂಬಾ ಒಳ್ಳೆ ಆಗ್ತದೆ. ನೋಡಿ ಹೀಗೆ ಬರಬೇಕು. ಒಂದು ಸ್ಪೂನ್ ಕೊಡ್ತೀರಾ? ಓಕೆ. ಇದು ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಪಿಂಚ್ ಹಾಕೊಂಡು ಕೊಡು. ನೋಡಿ ಇಷ್ಟು ಸಾಕು. ಎಸ್. ಹಾಕಿ ಕಲಡಿಸಿ ಇನ್ನು ಈಗ ಇದು ಇಡಿ. ಗ್ಯಾಸ್ ಹಚ್ಚಿದ್ವಲ್ವಾ? ಹೌದು. ಓಕೆ. ಎಣ್ಣೆ ಹಾಕ್ಬೇಕಾಗತ್ತಾ ಅಥವಾ ಇದೇ ಸಾಕಾ? ಇದು ಸಾಕಲ್ಲ? ಸಾಕು. ಎಲ್ಲದರಲ್ಲಿ ಉಂಟು ನೋಡಿ. ಇದೆ. ಸೊ ಈ ಅಡಿಗೆ ಸೋಡಾ ಹಾಕಿದ ಮೇಲೆ ಹೆಚ್ಚು ಹೊತ್ತು ಇಡ್ಲಿಕ್ಕಿಲ್ಲ. ಯಾವತ್ತು ಯಾವುದೇ ಒಂದು ಐಟಮ್ಗಳನ್ನ ಸಹ ಇಮಿಡಿಯೇಟ್ ಮಾಡ್ಕೊಳ್ಬೇಕು. ಓಕೆ. ಬಿಸಿ ಆಯ್ತಾ? ಓಕೆ. ಈಗಲೂ ಹಾಗೆ ಸ್ವಲ್ಪ ಸ್ಲೋ ಮಾಡಿಕೊಂಡು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಫ್ಲೇಮ್ ಸಣ್ಣದಿಟ್ಟಿರಬೇಕು. ಓಕೆ. ಇದಕ್ಕೆ ಜಿಂಜರ್ ಹಾಕಿದ್ರು ಸಹ ಒಳ್ಳೆ ಆಗ್ತದೆ. ಓಕೆ, ಓಕೆ. ಕೆಲವರು ಜಿಂಜರ್ನ ಫ್ಲೇವರ್ ಇಷ್ಟಪಡೋದಿಲ್ಲ. ಜಿಂಜರ್ ಹಾಕಿದ್ರು ಸಹ ಒಂದು ನಮ್ನೆ ಬೇರೆ ನಮ್ನೆ ಫ್ಲೇವರ್ ಕೊಡ್ತದೆ. ಓಕೆ. ಸೊ ಇದಕ್ಕೆ ಕೂಡ ಬೇರೆ ಏನೋ ಸೈಡ್ ಡಿಶ್ ತರ ಬೇಕು. ಇದಕ್ಕೆ ಚಟ್ನಿ ಬೇಕು. ಓಕೆ, ಓಕೆ. ಸೊ ಮುಚ್ಚುದು ಹಾಗಾದ್ರೆ? ಮುಚ್ಚಿ. ಓಕೆ. ಸೊ ಇದು ಹಾಗಾದ್ರೆ 10 ಮಿನಿಟ್ಸ್ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಅಲ್ವಾ? ಕರೆಕ್ಟ್. ಸೊ ಇದರ ಜೊತೆ ಕಾಯಿ ಚಟ್ನಿ ಅದೆಲ್ಲ ಇದ್ರೆ ಸ್ವಲ್ಪ ಚೆನ್ನಾಗುತ್ತೆ. ಕರೆಕ್ಟ್. ಇದಕ್ಕೆ ಬೆಸ್ಟ್ ಇದುವೇ ಕಾಯಿ ಚಟ್ನಿ. ಕಾಯಿ ಚಟ್ನಿ ಚೆನ್ನಾಗುತ್ತೆ. ಓಕೆ.
ಮತ್ತೆ ಮಕ್ಕಳು ಬೇಕಿದ್ರೆ ಸಾಸ್ ನಲ್ಲಿ ಮುಳುಗಿಸಿ ತಿನ್ಬಹುದು. ಹೌದು ಹೌದು ಹೌದು. ಸೊ 10 ಮಿನಿಟ್ಸ್ ಆಯ್ತು. ಓಕೆ. ಸೊ 10 ಮಿನಿಟ್ಸ್ ಪಕ್ಕ ಇಡಬೇಕಂತ ಇಲ್ಲ, ಏನಿಲ್ಲ, ನಾವು ನೋಡುವಾಗ ಅದು ಬಿಸಿಯಾಗಿದೆಯಾ ಅಥವಾ ಏನಾಗಿದೆ ಗೊತ್ತಾಗುತ್ತಲ್ವಾ? ನೋಡಿ ಹೀಗೆ ನಮಗೆ ಗೊತ್ತಾಗ್ತದೆ ಇವಾಗ. ಬಟ್ ಇದರ ಒಂದು ಪರ್ಟಿಕ್ಯುಲರ್ ಕಲರ್ ಮತ್ತು ಸೈಜ್ ಏನಿದೆ ಇದು ಒಂದು ಏನೋ ಒಂದು ರೀತಿದ್ದು ತಿನ್ನುವ ಅಂತ ಹೇಳುವ ಒಂದು ಸೆಳೆತ ಕೊಡುತ್ತೆ ಅಲ್ವಾ? ಸೊ ಏನೋ ಒಂದು ಇದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಒಂದು ಅದರ ಲುಕ್ ಹೇಳುತ್ತೆ. ಲುಕ್ ಅಂಡ್ ಸೈಜ್ ಇದ್ರದ್ದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದು. ಒಂದು 2 ನಿಮಿಷ ಹೀಗೆ ಮುಚ್ಚಿ ಇಡುವ. ಓಕೆ. ಸೊ ಅದು ಸ್ವಲ್ಪ ಬೇಯಲಿ, ಮಧ್ಯದಲ್ಲೆಲ್ಲ ಕರೆಕ್ಟ್ ಬೇಯಬೇಕಾಗುತ್ತೆ ಅಲ್ವಾ? ಬೆಂದಿದೆ ಬಟ್ ಸ್ಟಿಲ್ ನಾವು ಒಂದು ಇದಾಗಿದೆ, ಆಫ್ ಮಾಡಿಕೊಳ್ಳೋಣ. ಸೊ ಆ ರವಾದು ಫ್ರೈಡ್ ಫ್ರೇಗ್ರೆನ್ಸ್ ಬರ್ತಾ ಇದೆ ಅಲ್ವಾ? ಮತ್ತೆ ಅದಕ್ಕೆ ನಾವು ಒಗ್ಗರಣೆ ಮಾಡ್ತೇವಲ್ಲ ಅದರದ್ದು ಸಹ ಅದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕ್ತೇವಲ್ಲ, ಅದ ಫ್ಲೇವರ್ ಬರುದಿಲ್ಲ? ಬರ್ತಾ ಇದೆ ಎಲ್ಲ ಮಿಕ್ಸ್ಡ್ ಆಗಿ. ಸೊ ಒಂದು ಚೆನ್ನಾಗಿರೋ ಫ್ಲೇವರ್ ಕೊಡ್ತಾ ಇದೆ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಇದು ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಅದ್ರ ಅರೋಮನು ಚೆನ್ನಾಗಿ ಬರ್ತಾ ಇರುತ್ತೆ, ಟೇಸ್ಟ್ ಒಂದು ಚೆನ್ನಾಗಿರುತ್ತೆ ಬಿಡಿ. ಇನ್ನೊಂದು ಸ್ಟೈಲಿನ ಅಪ್ಪಂ ರೆಡಿ ಆಯಿತು. ದಟ್ ಇಸ್ ಖಾರ. ಎಸ್, ಅದು ಸ್ವೀಟ್, ಇದು ಖಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ವೆರಿ ನೈಸ್. ನೋಡ್ಲಿಕ್ಕಂತೂ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸೊ ವೀಕ್ಷಕರೇ, ಇವತ್ತು 2 ಸ್ಟೈಲ್ ಇದು ಅಪ್ಪಂ ಹೇಳ್ಕೊಟ್ರು ಅವರು. ಒಂದು ಸಿಹಿ ಆಗಿರುವಂತಹ ಸ್ಟೈಲ್ ಹೇಳಿದ್ರು, ಈಗ ಇದು ಖಾರವಾಗಿರುವಂತಹ ಅಪ್ಪ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಖಾರ ಅಪ್ಪ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು 1 ಕಪ್ ರವೆಯನ್ನು ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ 3/4 ಕಪ್ನಷ್ಟು ಮೊಸರು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ಬಳಿಕ 1/4 ಚಮಚ ಅಡಿಗೆ ಸೋಡಾ ಹಾಕಿ ಕಲಸಿ ಅಪ್ಪದ ಕಾವಲಿಗೆ ಹುಯ್ದು 2 ಕಡೆ ಸಣ್ಣ ಉರಿಯಲ್ಲಿ ಕಾಯಿಸಿ. ಈಗ ಬಿಸಿ ಬಿಸಿ ಖಾರ ಅಪ್ಪ ಚಟ್ನಿಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್. ಸೊ ಮೇಡಮ್, ಇವತ್ತು 2 ರೆಸಿಪಿ ಹೇಳ್ಕೊಟ್ರಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದು 2 ನಂಗೆ ಟ್ರೈ ಮಾಡಲಿಕ್ಕಿದೆ ಆ್ಯಂಡ್ ಈಸಿ ಆಗೂ ಇದೆ. ಆ್ಯಂಡ್ ನಾನು ಆಗಲೇ ಹೇಳಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ಅರೋಮನು ಚೆನ್ನಾಗಿದೆ. ಸೊ ನಾವು ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ಸೊ ಸ್ವೀಟಲ್ಲಿ ರೆಡಿ ಮಾಡಿದ್ರಿ, ಸ್ವೀಟ್ ಒಂದು ಫ್ಲೇವರ್ಡ್ ಅಲ್ಲಿ. ಓಕೆ, ತಕೊಳ್ಳಿ ಮೇಡಮ್, ನೀವು ಕೂಡ ಟೇಸ್ಟ್ ನೋಡುವ ಯಾವ ರೀತಿ ಅಂತ. ಇದಕ್ಕೆ ಏನು ನೆಂಚ್ಕೊಳ್ಳಿಕ್ಕೆಲ್ಲ ಏನು ಬೇಡ ಅಲ್ವಾ? ಬಹಳ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಆಗ್ಬೇಕಿತ್ತು ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಏನ್ ನೀವು ಕನ್ಸಿಸ್ಟೆನ್ಸಿಲಿ ಮಾಡಿದೀರಾ, ಇದು ತುಂಬಾ ಚೆನ್ನಾಗಿ ಒಂದು ಹೊಸ ಟೇಸ್ಟ್. ಇದು ಸ್ಮೂತ್ ಆಗಿ ಆ ಬೆಲ್ಲದ ರುಚಿಯ ಜೊತೆ ಒಳ್ಳೆ ಒಂದು ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ. ಆ್ಯಂಡ್ ಆ ಏನು ಕಾಯಿ ತುರಿ ಇದೆ ಅದು ಕೂಡ ಅದರಲ್ಲಿ ಮಿಕ್ಸ್ ಆಗಿ ಏಲಕ್ಕಿ ಎಲ್ಲ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಆ್ಯಂಡ್ ಕಲರ್ ಕೂಡ ಹೇಳುತ್ತೆ ಸ್ವೀಟಲ್ಲಿ ಚೆನ್ನಾಗಿದ್ದು ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ನೆಂಚ್ಕೊಳ್ಳಿಕ್ಕೆ ಇಲ್ಲದಿದ್ರು ಇದಕ್ಕೆ ಏನೂ ಬೇಡ ಅಲ್ವಾ? ಓಕೆ, ವೆರಿ ನೈಸ್. ಸೊ ಇದು ಕೂಡ ನೋಡ್ಲಿಕ್ಕೆ ಚೆನ್ನಾಗಿದೆ ಆ್ಯಂಡ್ ಬಿಸಿ ಬಿಸಿ ಈಗ ತಾನೇ ರೆಡಿ ಆದದ್ದು. ಸೊ ತಗೊಳ್ಳುವಾಗಾದ್ರೆ ನಾನು ತಗೊಳ್ಳಿ ಟೇಸ್ಟ್. ಓಕೆ, ಆಹಾ, ಘಮ ಘಮಾದ ಪರಿಮಳ. ನೀವು ಹೇಳಿದಾಗೆ ಕಡಲೆಬೇಳೆ ಅದು ಇದು ಅದಕ್ಕೆ ಕೊಟ್ಟಂತಹ ಒಗ್ಗರಣೆ ಚೆನ್ನಾಗೊಂದು ಅರೋಮ ಕೊಡ್ತಾ ಇದೆ. ವೆರಿ ನೈಸ್, ಸೂಪರ್. ಕರ್ಮ್ ಕುರುಮ್ ಆಗ್ತಾ ಇದೆ ಒಳಗಡೆ ಎಲ್ಲ. ಅಂದ್ರೆ ಇದರಲ್ಲಿದ್ದ ಕಡಲೆಬೇಳೆ, ಸಜ್ಜಿಗೆ ಅಂತ ರವಾ ಅಂತ ಗೊತ್ತೇ ಆಗುದಿಲ್ಲ ಇದರಲ್ಲಿ ಇರೋದು. ಸೊ ಅಕ್ಕಿಯಲ್ಲೇ ಮಾಡ್ದಾಗಿದೆ ಆ್ಯಂಡ್ ಸ್ಮೂತ್ ಬಂದು ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಕರೆಕ್ಟಾಗಿ ಎದ್ದು ಅದರ ಟೇಸ್ಟ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ನನ್ಗನಿಸಿದ ಇದಕ್ಕೂ ನೆನ್ಸ್ಕೊಳ್ಳಿಕ್ಕೂ ಏನು ಬೇಡ, ಹೀಗೇನೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಬಟ್ 2 ಚೆನ್ನಾಗಿದೆ ಆ್ಯಂಡ್ ನನ್ಗೆ ಖುಷಿ ಆಯಿತು. ಏನಂತ ಹೇಳಿದ್ರೆ ತಿನ್ನಬೇಕು ಅಂತ ಮನಸ್ಸಿತ್ತು. 2 ಫ್ಲೇವರಲ್ಲಿ buy 1 get 1 ಫ್ರೀ ಥರ ಮಾಡಿಕೊಟ್ರಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೆಯಲ್ಲಿ? ನಿಮ್ಮ ಅಡಿಗೆ ಮನೆ ನನ್ನ ಅಡಿಗೆ ಮನೆ ಹಾಗೆ ಅಲ್ಲ? ಖಂಡಿತವಾಗ್ಲು, ಯಾವಾಗ್ಲೂ. ಅದರಿಂದಾಗಿ ಯಾವತ್ತು ನಾನು ಅದನ್ನೇ ಹೇಳುದು. ಸೊ ಎಲ್ಲರಿಗೂ
ನನಗೆ ಸಹಕಾರ ಕೊಟ್ಟದಕ್ಕೆ ಧನ್ಯವಾದಗಳು. ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಕೆಲಸಕ್ಕೂ ಕೂಡ ಹಾಗೇನೆ ತುಂಬಾ ಒಳ್ಳೆ ಕೆಲಸ ನಿಮ್ದು. ಯಾಕಂತ ಹೇಳಿದ್ರೆ ನಂಗೆ ಯಾವಾಗಲೂ ಟೀಚರ್ಸ್ ಅಂತ ಹೇಳಿದ್ರೆ ತುಂಬಾನೇ ಗೌರವ. ಆ್ಯಂಡ್ ಅದರಲ್ಲೂ ನೀವು ತುಂಬಾನೇ ಒಂದು ಬಿಂದಾಸ್ ಆಗಿ ಮಾತನಾಡ್ತೀರಾ, ಅದು ನಮ್ಗೆ ಖುಷಿ ಆಗುತ್ತೆ. ಸೊ ಅದೇ ಖುಷಿಯಲ್ಲಿ ಸೊ ನೀವಾಗಲೇ ಹೇಳಿದ್ರೆ ನಿಮಗೆ ಕೂಡ ಫೇವ್ರೇಟ್ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಹೊಸತಾಗಿ ನಿಮ್ಗೆ ಕೂಡ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟು ಬಂದಿದೆ, ಚೆನ್ನಾಗಿದೆ. ಸೊ ನೀವು ಹೊಸ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇರ್ತೀರಲ್ವಾ, ಸೊ ಇದರಲ್ಲೂ ಕೂಡ ಒಂದು ಚಪಾತಿಲಿ ಹೊಸ ಡಿಶ್ ಒಂದು ಏನಾದ್ರು ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸರಿ ಬರುವಾಗ ಇದರಲ್ಲೇ ಮಾಡಿದಂತ ಮಾಡ್ತೀರಲ್ವಾ. ಸೊ ಚೆನ್ನಾಗಿದೆ ಇದು ಕೂಡ. ಸೊ ಸನ್ ಪ್ರೀಮಿಯಂ ಆಟ. ಥ್ಯಾಂಕ್ ಯು. ಓಕೆ. ಆ್ಯಂಡ್ ಆಗ್ಲೇ ಹೇಳಿದೆ ನಾನು ಶಶಿ ಅವರ ಹೊಸತಾಗಿ ಬ್ಯೂಟಿ ಸೋಪ್. ಸೊ ನೀವು ಬ್ಯೂಟಿಫುಲ್ ಆಗಿ ಕಾಣ್ತೀರಾ, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ. ಸೊ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಂತೂ ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಷ್ಟದ 2 ರೆಸಿಪಿಗಳು ಆ್ಯಂಡ್ ತುಂಬಾನೇ ಚೆನ್ನಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ರು. ಸೊ ಇದೇ ರೀತಿ ನಿಮ್ಮಲ್ಲೂ ಕೂಡ ಅಡುಗೆ ಮಾಡುವಂತಹ ಅಥವಾ ನಿಮ್ಮ ಹತ್ರ ಕೂಡ ಹೊಸದಾದಂತಹ ರುಚಿ, ದಟ್ ಈಸ್ ಕೈ ರುಚಿ ನಿಮ್ಮ ಹತ್ರ ಇದ್ರೆ ನೀವು ಕೂಡ ನಮ್ಮನ್ನು ಸಂಪರ್ಕಿಸಿ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸ್ಬೋದು. ಸೊ ನಮ್ಮನ್ನು ಕೂಡ ನೀವು ಸಂಪರ್ಕಿಸಿ ಆದಷ್ಟು ಬೇಗನೆ. ಆ್ಯಂಡ್ ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ರೆಸಿಪಿಯನ್ನು ಇಟ್ಕೊಂಡು ನಾನು ಬರ್ತೇನೆ. ನನ್ನ ಜೊತೆಗೆ ಯಾರಾದ್ರೂ ಗೆಸ್ಟ್ ಯಾರಾದ್ರೂ ಇದ್ದೇ ಇರ್ತದೆ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.